ಯುಎಇಯ ನಾಟಕ ಪ್ರೇಮಿಗಳಿಗೆ ಕಳೆದ ಹಲವು ವರ್ಷಗಳಿಂದ ನಗೆ ಮನೋರಂಜನೆ ಹಾಗೂ ಸಂಸ್ಕೃತಿ ಸವರಿ ನೀಡುತ್ತಿರುವ ಗಮ್ಮತ್ ಕಲಾವಿದೆ ದುಬೈ ಯುಎಇ ತಂಡವು ಮತ್ತೊಮ್ಮೆ ತಮ್ಮ ಅಸಾಮಾನ್ಯ ಪ್ರತಿಭೆ ಮತ್ತು ರಂಗಮೇಳೆಯಾಟದಿಂದ ಕಲಾಭಿಮಾನಿಗಳ ಹೃದಯ ಗೆದ್ದಿದೆ. ಅಕ್ಟೋಬರ್ 11ರಂದು ಸಂಜೆ ಅಲ್ ಸೈಫಾನ್ ಎಮಿರೇಟ್ಸ್ ಥಿಯೇಟರ್ನಲ್ಲಿ ನಡೆದ 14ನೇ ವಾರ್ಷಿಕೋತ್ಸವದ ಸುವರ್ಣಾವಸರದಲ್ಲಿ ಪೋನಕ ಕೊನಪರ ಎಂಬ ಹೊಸ ತುಳು ನಾಟಕದ ಪ್ರಥಮ ಪ್ರದರ್ಶನ ಭವ್ಯವಾಗಿ ನೆರವೇರಿತು. ಪ್ರೇಕ್ಷಕರ ಅಪಾರ ಉತ್ಸಾಹದ ಮಧ್ಯೆ ಈ ನಾಟಕ ಹೌಸ್ಫುಲ್ ಶೋ ಮತ್ತು ದಾಖಲೆ ಸೃಷ್ಟಿಸಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ಉದ್ಯಮಿ ಡಾ. ಬಿಆರ್ ಶೆಟ್ಟಿ, ಮುಂಬಯಿಯ ಪ್ರಸಿದ್ಧ ಜ್ಯೋತಿಷ್ಯರು ಮತ್ತು ಸೈನ್ ಕನ್ನಡ ಸಂಘದ ಅಧ್ಯಕ್ಷ ಡಾ. ಎಂಜೆ ಪ್ರವೀಣ್ ಭಟ್, ಖ್ಯಾತ ಮುಳುಗು ತಜ್ಞ ಹಾಗೂ ಸಮಾಜ ಸೇವಕ ಈಶ್ವರ್ ಮಲ್ಪೆ, ಡೈಜಿವರ್ಲ್ಡ್ ವಾಹಿನಿಯ ಸಂಪಾದಕರಾದ ವಾಲ್ಟರ್ ನಂದಳಿಕೆ, ಐವರಿ ಗ್ರ್ಯಾಂಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮೈಕಲ್ ಡಿಸೋಸಾ, ತುಳು ಚಲನಚಿತ್ರ ಕಜ್ಜ ನಿರ್ಮಾಪಕ ವಿಶಾಂತ್ ಮಿನೇಜಸ್, ಯುಎಇ ಬಂಡ್ ಸಂಘದ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ, ಅಬುಧಾಬಿ ಕರ್ನಾಟಕ ಸಂಘದ ಅಧ್ಯಕ್ಷ ಸರೋತ್ತಮ ಶೆಟ್ಟಿ ಹಾಗೂ ಆಕ್ಮೆ ಬಿಲ್ಡಿಂಗ್ ಮೆಟೀರಿಯಲ್ಸ್ನ ಹರೀಶ್ ಶೇರಿಗಾರ್ ಅವರು ಆಗಮಿಸಿ ತಂಡಕ್ಕೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗಮ್ಮತ್ ಕಲಾವಿದರನ್ನ ಹಿರಿಯ ಕಲಾವಿದರು ಜಶ್ಮಿತ್ ವಿವೇಕ್ ಮತ್ತು ಮೊನಪ್ಪ ಪೂಜಾರಿ ದಂಪತಿಯವರನ್ನ ದೀರ್ಘಕಾಲದ ತುಳುರಂಗ ಸೇವೆಗೆ ಗೌರವಿಸಲಾಯಿತು. ಜೊತೆಗೆ ಸಮಾಜ ಸೇವೆಯ ಪಥದಲ್ಲಿ ಸದಾ ಮುಂಚೂಣಿಯಲ್ಲಿರುವ ಈಶ್ವರ್ ಮಲ್ಪೆ ಅವರಿಗೆ ತುಳುನಾಡ ಸೇವಾಗ್ರೇಸರೆ ಎಂಬ ಗೌರವ ಬಿರುದನ್ನು ನೀಡಿ ಸನ್ಮಾನಿಸಲಾಯಿತು. ಅವರ ಕುಟುಂಬಕ್ಕೆ ತಂಡದ ವತಿಯಿಂದ ಸಹಾಯ ಹಸ್ತವನ್ನ ನೀಡಲಾಯಿತು. ಈಶ್ವರ ಮಲ್ಪೆ ಸನ್ಮಾನ ಪತ್ರ ಶ್ರೀಯದರು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ ದಿವಂಗತ ಶ್ರೀ ಆನಂದ ಪುತ್ರನ್ ಮತ್ತು ಶ್ರೀಮತಿ ಬೇಬಿ ಕರ್ಕೇರ ದಿವಂತಿಗಳ ಮೂವರು ಪುತ್ರರಾಗಿ ದಿನಾಂಕ 25/5/1976ರಂದು ಭೂಮಿಯ ಬೆಳಕನ್ನು ಕಂಡಿರಿ. ಜೀವನದಲ್ಲಿ ಕಡ ಬಡವರಾದರೂ ಹೃದಯ ಶ್ರೀಮಂತಿಕೆಯ ವ್ಯಕ್ತಿತ್ವ ನಿಮ್ಮದು. ಹಾರಿದ ಸುಮಾರು 75ಕ್ಕಿಂತಲೂ ಹೆಚ್ಚು ಜನರ ಪ್ರಾಣವನ್ನು ಮತ್ತು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಜಲವೀರದಂತೆ ಕಾಪಾಡಿದ ಹಿರಿಮೆ ನಿಮ್ಮದು. ಅದಲ್ಲದೆ ಜಲ ಅವಘಡದಲ್ಲಿ ಮುಳುಗಿದ, ಕೆಸರಿನಲ್ಲಿ ಸಿಲುಕಿದ ಸುಮಾರು 100ಕ್ಕಿಂತ ದಿನಕರ್ ಭಂಡಾರಿ ಕಣಂಜರವರ ಮೂಲ ಕಥೆಯಾದ ಈ ನಾಟಕವನ್ನ ರಂಗಸಾರಥಿ ವಿಶ್ವನಾಥ್ ಶೆಟ್ಟಿ ಅವರು ನಿರ್ದೇಶಿಸಿದ್ದಾರೆ. ನಾಟಕದ ಸಂಭಾಷಣೆ ಮತ್ತು ರಚನೆಯನ್ನ ಖ್ಯಾತ ರಂಗ ನಿರ್ದೇಶಕ ಜಗದೀಶ್ ಶೆಟ್ಟಿ ಕೆಂಚನಕೆರೆ ಅವರು ನಿರ್ವಹಿಸಿದ್ದಾರೆ. ನಗೆ, ಭಾವನೆ ಮತ್ತು ಸಾಮಾಜಿಕ ಸಂದೇಶಗಳ ಸಮನ್ವಯದ ಮೂಲಕ ಮೂಡಿಬಂದ ಪೋನಗ ಕೊನಪರ ಮೊದಲ ಪ್ರದರ್ಶನದಲ್ಲಿ ಪ್ರೇಕ್ಷಕರ ಹೃದಯವನ್ನ ಗೆದ್ದಿದ್ದು, ಮುಂದಿನ ಪ್ರದರ್ಶನಗಳಿಗೆ ಈಗಾಗಲೇ ಅಪಾರ ಬೇಡಿಕೆ ವ್ಯಕ್ತವಾಗಿದೆ. ಕಾರ್ಯಕ್ರಮವನ್ನು ರಾಜೇಶ್ ಕುತ್ತರ್ ಮತ್ತು ಚಿತ್ರಾ ಶೆಟ್ಟಿ ಸುಂದರವಾಗಿ ನಿರ್ವಹಿಸಿದ್ರು. ವೇದಿಕೆಯಲ್ಲಿ ಗಮ್ಮತ್ ಕಲಾವಿದರ ಸಂಘದ ಅಧ್ಯಕ್ಷೆ ಲಾವಿನಾ ಫರ್ನಾಂಡಿಸ್, ಕಾರ್ಯದರ್ಶಿ ದೀಪ್ತಿ ದಿನರಾಜ್ ಶೆಟ್ಟಿ, ಖಜಾಂಜಿ ಜೇಶ್ ಬಾಯರ್, ಮಹಾಪೋಷಕ ಹರೀಶ್ ಬಂಗೇರ ಉಪಸ್ಥಿತರಿದ್ದರು. ನಗು, ಭಾವನೆ, ಸಂವೇದನೆಗಳ ಸಂಭ್ರಮದ ಈ ರಂಗಾಯಣವು ದುಬೈ ಕಲಾಭಿಮಾನಿಗಳ ಹೃದಯದಲ್ಲಿ ಅಳಿಸದ ಗುರುತು ಮೂಡಿಸಿದೆ. ಪೋನಗ ಕೊನಪರ ನಿಜಕ್ಕೂ ತುಳುರಂಗದ ಹೊಸ ನಕ್ಷತ್ರ. ರಮೇಶ್ ಸುವರ್ಣ, ಪ್ರಶಾಂತ್ ನಾಯರ್, ವಿ4 ನ್ಯೂಸ್, ಯುಎಇ.